ಕಸದ ಗುಂಡಿ ಅಂತಾಗಿರುವ ಮರಳೂರು ಕೆರೆ. ತುಮಕೂರಿನಲ್ಲಿರುವ ಮರಳೂರು ಕೆರೆ ಗಬ್ಬೆದ್ದು ನಾರುತ್ತಿದೆ. ಜನರು ಕೋಳಿಯ ತ್ಯಾಜ್ಯವನ್ನ, ಮಾಂಸದ ತ್ಯಾಜ್ಯವನ್ನ, ಪ್ಲಾಸ್ಟಿಕ್ ಇನ್ನಿತರ ಕಸಗಳನ್ನ ಈ ಕೆರೆಗೆ ತಂದು ಹಾಕುತ್ತಿದ್ದಾರೆ. ಇದರಿಂದ ಈ ಕೆರೆಯ ನೀರು ಹಾಳಾಗಿ ಹೋಗಿದೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೂ ಹಾನಿ ಉಂಟಾಗಿದೆ. ಮಾತ್ರವಲ್ಲದೆ ಮನುಷ್ಯರಿಗೂ ಇದರಿಂದ ಹಾನಿ ಉಂಟಾಗಿದೆ. ಬನ್ನಿ ಈ ಕೆರೆಯ ಬಗ್ಗೆ ಒಂದು ವಿಟಿ ನೋಡ್ಕೊಂಡು ಬರೋಣ. ಬನ್ನಿ ಈ ಸಮಸ್ಯೆಯ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಸಾಮಾಜಿಕ ಚಿಂತಕರು ಮತ್ತು ವಕೀಲರಾಗಿರುವ ಶಿವಕುಮಾರ್ ಮೇಷ್ಟ್ರಮನೆ ಇದ್ದಾರೆ. ಏನಿದು ಸಮಸ್ಯೆ ಸರ್? ಈ ಕೆರೆ ಬಂದು ನಾನು ಅದಕ್ಕೆ ಮುನ್ನ ನಾನು ಈ ಕೆರೆ ಮಹತ್ವ ಹೇಳ್ತೀನಿ, ಆಮೇಲಿಂದ ಕೆರೆಗೆ ಏನಾಗಿದೆ ಅಂತ ಹೇಳ್ತೀನಿ. ಈ ಕೆರೆ ಬಂದು ತುಮಕೂರು ಕುಣಿಗಲ್ ರಾಜ್ಯ ಹೆದ್ದಾರಿ, ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಿಂಗ್ ರಸ್ತೆ ಏನಿದೆಯೋ ಅದಕ್ಕೆ ಹೊಂದ್ಕೊಂಡಂತೆ ಈ ಕೆರೆ ಇದೆ. ಇಲ್ಲಿ ಯಾವುದೇ ಒಬ್ರು ಮಿನಿಸ್ಟರ್ ಆಗ್ಲಿ, ರಾಜಕಾರಣಿಗಳು, MLA MP ಗಳಾಗ್ಬೋದು, ಯಾರು ಬೆಂಗಳೂರಿಂದ ಶಿವಮೊಗ್ಗ ಸೈಡ್ ಹೋಗೋದು ಅಥವಾ ಕುಣಿಗಲ್ ಕಡೆ ಹೋಗೋರು ತುಮಕೂರಿಂದ, ಮತ್ತೆ ಎಲ್ಲಾ ಮಟ್ಟದ ಅಧಿಕಾರಿಗಳು ಸಮೇತ ಈ ಒಂದು ಕೆರೆ ಜಾಗದಲ್ಲೇನೇನೆ ಪಕ್ಕದಲ್ಲಿ ಹೊಂದ್ಕೊಂಡಿರೋ ರಸ್ತೆನಲ್ಲೇ ಓಡಾಡ್ಬೇಕಾಗುತ್ತೆ. ಮತ್ತೆ ಈ ಕೆರೆ ಬಂದು ತುಮಕೂರಿನಲ್ಲಿ ಸುಮಾರು ಕೆರೆಗಳಿದ್ವು, ಎಲ್ಲಾ ಮುಚ್ಚೋಗ್ಬಿಟ್ಟಿದೆ. ಅಂದ್ರೆ ಅದು ಇದು ಪ್ರಾಜೆಕ್ಟ್ ಅಂತ ಹೇಳಿ ಹಾಕೊಂಡು ಇರೋ ಕೆರೆಗಳನ್ನ ಹಾಳು ಮಾಡಿ ಜಲಮೂಲನೇ ಹಿಲ್ನಾಯ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಒಂದು ನಮ್ಗೆ ನಾವು ನೀರಿನ ಮುಂದೆ ನೀರಿನ ಬವಣೆ ಹರಿಸೋ ಅಂತ ಒಂದು ಜೀವಜಲ ಅಂತ ಇರೋದು ಇವತ್ತು ತುಮಕೂರು ಕೆರೆ ಒಂದು, ಮತ್ತೆ ಈಗ ದೊಡ್ಡ ಕೆರೆಗಳಲ್ಲಿ ಈಗ ಮರಳೂರು ಕೆರೆ ಒಂದು. ಸೊ ಈ ಒಂದು ಕೆರೆ ತುಂಬಾ ವರ್ಷಗಳಿಂದ ತುಂಬೇ ಇರ್ಲಿಲ್ಲ. ಆಲ್ಮೋಸ್ಟ್ ಒಂದು 25-30 ವರ್ಷ ಆಗಿತ್ತೇನೋ ಇದು ಕೆರೆ ತುಂಬಿ. ಅಂತ ಕೆರೆ ಇವಾಗ ತುಂಬಿದೆ. ನಾವು ಆ ನೀರನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ಎಲ್ಲಾ ಜವಾಬ್ದಾರಿತ ನಾಗರಿಕರ ಕರ್ತವ್ಯ ಆಗಿತ್ತು ಕೂಡ. ಇಲ್ಲಿ ಮಲಿನ ಮಾಡಿದೆ. ಸೊ ಆದ್ರೆ ವಿಪರ್ಯಾಸ ಅಂದ್ರೆ ಏನಾಗಿದೆ ಅಂದ್ರೆ ಈ ಕೆರೆ ತುಂಬಿದ್ರಿಂದ ಇದನ್ನೊಂಥರ ಈ ತ್ಯಾಜ್ಯಗಳನ್ನ ಎಷ್ಟೋ ಗುಂಡಿಯಾಗಿ ಮಾರ್ಪಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೋಳಿ ತ್ಯಾಜ್ಯ ಆಗ್ಬೋದು, ನೀವು ವಿಜುವಲ್ಸ್ ಅಲ್ಲಿ ನೀವು ತೋರಿಸ್ತಾ ಇದ್ದೀರಾ, ಅದ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಅಲ್ಲಿ ಇರೋಂತ ಏನು ಸಿಮೆಂಟಿನ್ ಚೀಲದಲ್ಲಿ ಈ ಕೋಳಿ ಪುಕ್ಕಗಳು ಮತ್ತೆ ಕೋಳಿ ತ್ಯಾಜ್ಯದ ಮಾಂಸ ಹೇಳ್ಬೇಕು ಅಂದ್ರೆ, ಸೊ ಅದನ್ನೆಲ್ಲ ತಂದಾಕ್ತಾರೆ. ಮತ್ತೆ ಬೇರೆ ಬೇರೆ ಸತ್ತಂತ ಪ್ರಾಣಿಗಳನ್ನು ಅಲ್ಲಿ ತಂದಾಕ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಇನ್ನೊಂದ್ ಏನಾಗ್ತಾ ಇದೆ ಅಂದ್ರೆ, ಅಲ್ಲಿ ಏನು ಓಡಾಡ್ತಾ ಇದಾರೋ ಅಲ್ಲಿ ಯಾವ್ದೇ ವೇಸ್ಟ್ ಇರ್ಲಿ ಆ ರೋಡಲ್ಲಿ ಓಡಾಡೋರು ಅಲ್ಲಿಗೆ ಗಾಡಿಗಳಲ್ಲಿ ತರೋದು ಅಲ್ಲಿ ಹಾಕೋದು. ಸೊ ಈ ತರ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಆ ಕೆರೆ ಎಲ್ಲ ಏನಾಗ್ತಾ ಇದೆ, ಫುಲ್ ವಾಸನೆ ಬರ್ತಾ ಇದೆ. ನಾವು ಕೆರೆ ಪಕ್ಕ ಹೋಗ್ತಾ ಇದೀವಿ ಅನ್ನೋ ಫೀಲ್ಗಿಂದ ಯಾವ್ದೋ ಒಂದ್ ಚರಂಡಿ ಪಕ್ಕ ಹೋಗ್ತಾ ಇದೀವಿ ಅನ್ನೋ ಫೀಲ್ ವಾಸನೆ ಬರ್ತಾ ಇದೆ. ಈ ಕೊಳೆತ ಮಾಂಸ ಆಗ್ಬೋದು, ಕೊಳೆತ ಕಸ ಆಗ್ಬೋದು, ಕಸ ಕಡ್ಡಿ ಇವೆಲ್ಲದ್ರಿಂದ ಏನಾಗ್ತಾ ಇದೆ, ವಾಸನೆ ಬರ್ತಾ ಇದೆ. ರಸ್ತೆನಲ್ಲಿ ಓಡಾಡ್ಬೇಕಾದ್ರೇನೆ ಒಂಥರ ಮೂಗ್ ಮುಚ್ಕೊಂಡು ಓಡಾಡೋ ಅಂತ ಪರಿಸ್ಥಿತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮುಂದಕ್ಕೆ ಅದಿನ್ನು ಜಾಸ್ತಿ ಮಟ್ಟದಲ್ಲಿ ಹೋಗ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಹಿಂದೆ SSIT ಕಾಲೇಜು ಅಂತ ಇದೆ, ಸಿದ್ಧಾರ್ಥ ಕಾಲೇಜ್ ಹಿಂದೆ ಏನಾಗ್ತಿತ್ತು, ಇದೇ ತರ ಏನಾಗ್ತಾ ಇತ್ತು, ವೇಸ್ಟ್ ಆಗ್ತಾ ಇದ್ರು. ಅವಾಗ ಅಲ್ಲಿ ಇದು ಕೋಳಿ ಮಾಂಸದ ವೇಸ್ಟ್ ಆ ತರದೆಲ್ಲ ಆಗ್ತಾ ಇದ್ರು. ಆ ಟೈಮ್ ನಲ್ಲಿ ನಾವು ಸುಮಾರು ಒಂದು 8 ವರ್ಷದ ಹಿಂದೆ ಸುಮಾರು ಹದ್ದುಗಳು, 100 ಹದ್ದುಗಳು ಅಂತಾನೆ ಹೇಳ್ಬೋದು, ಸತ್ತೋಗ್ಬಿಟ್ಟಿದ್ವು. ಸೊ ಆ ತರ ಒಂದು ಪ್ರಾಬ್ಲಮ್ ಮತ್ತೆ ಆಗೋ ಚಾನ್ಸಸ್ ನನ್ಗೆ ಇಲ್ಲಿ ಗೋಚರ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ 100% ಈ ಪ್ರಾಕೃತಿಕ ಸಮತೋಲನ ಕಾಪಾಡ್ಬೇಕಾದಂತ ಏನ್ ಹೇಳ್ತೀವಿ, ಸೊ ಅದಕ್ಕೆ ಎಲ್ಲಾ ಪ್ರಾಣಿಗಳು ಎಷ್ಟು ಇಂಪಾರ್ಟೆಂಟ್ ಆ ತರ ಒಂದು ಇಂಪಾರ್ಟೆನ್ಸ್ ಹೊರಟೋಗ್ಬಿಟ್ಟು ನಾವು ಮುಂದೆ ತುಂಬಾನೇ ಸಫರ್ ಆಗ್ತೀವಿ. ಮತ್ತೆ ಮುಂದುವರೆದು ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಈಗ ಈ ಕೊಳೆತ ನೀರ್ ಏನಾಗುತ್ತೆ, ಅಂತರ್ಜಲ ಈಗ ಬೋರ್ವೆಲ್ ಗೆಲ್ಲ ಲಿಂಕ್ ಆಯ್ತು ಅಂದ್ರೆ ಈ ಮಲಿನವಾದ ನೀರು 100% ನಾವು ಕುಡ್ದು ಮತ್ತೆ ಸಾರ್ವಜನಿಕರಿಗೆ ಇದರಿಂದ ಬೇರೆ ತೀರ ಕಾಯಿಲೆಗಳು ಬರೋ ಅಂತ ಮುನ್ಸೂಚನೆಗಳನ್ನು ಇದ್ರಲ್ಲಿದೆ. ಸೊ ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೆ ನಾನು ನೇರವಾಗಿ ನಾನು ಪ್ರಾರ್ಥಿಸ್ಕೊಳ್ತೀನಿ, ಬೇಡ್ಕೊಳ್ತೀನಿ, ಏನಾದ್ರೂ ಅನ್ಕೊಳ್ಳಿ, ನಮ್ಗೆ ಕೆರೆ ಉಳಿಬೇಕು. ಇವಾಗ ಮುಂದೆ ಮಕ್ಳಿಗೆ ನಾವು ಒಂದು ಕೊಡುಗೆ ಕೊಡ್ಬೇಕು ಅಂದ್ರೆ ಕೆರೆಗಳನ್ನ ಫೋಟೋದಲ್ಲಿ ತೋರ್ಸ್ಬೇಕಾಗತ್ತೆ. ಹೀಗೆ ಕಸ ಎಲ್ಲ ತುಂಬಿದ್ರೆ ವೇಸ್ಟ್ ಆಗುತ್ತೆ, ಅದನ್ನ ಮುಚ್ಚಾಕ್ತಾರೆ. ಮತ್ತೆ ಮುಂದೆ ಕೆರೆ ಕಟ್ಟೆಗಳು ಇಲ್ದೇನೆ, ಜಲಮೂಲಗಳು ಇಲ್ದೇನೆ ನೀರನ್ನ ನೀವೀಗ ಆಲ್ರೆಡಿ ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀವಿ.
ಮುಂದೆ ಇನ್ನು ಅದೇ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಬೇರೆ ದೇಶದಿಂದ. ಆ ತರ ಒಂದು ಪರಿಸ್ಥಿತಿಗೆ ಜಾರದೆ ಇರೋ ತರ ನಾನು ಸಂಬಂಧಪಟ್ಟ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಯಾರಾದ್ರೂ ಆಗ್ಲಿ ಬಂದು ಆ ಕೆರೆನ ಕ್ಲೀನ್ ಮಾಡಿಸ್ಬಿಟ್ಟು ಅದನ್ನ ಆದಷ್ಟು ಬೇಗ ಅದನ್ನ ಈ ಮಲಿನ ಆಗೋದನ್ನ ತಡಿಬೇಕು. ಜೊತೆನಲ್ಲಿ ಯಾರು ಕಸ ಹಾಕ್ತಾ ಇದ್ದಾರೋ ಅವ್ರನ್ನ ಗುರ್ತಿಸ್ಬಿಟ್ಟು ಅವ್ರಿಗೆ ದಂಡ ವಿಧಿಸ್ಬೇಕು. ಕೊನೆಗೆ 1-2 ದಿವಸ ಜೈಲಿಗೆ ಕಳ್ಸಿದ್ರು ಚಿಂತೆ ಇಲ್ಲ. ಸೊ ಅದನ್ನ ತಡೆಗಟ್ಟಿ ನಾವು ಏನು ಒಂದು ನಮ್ಗೆ ತುಮಕೂರಿನ ಹೆಮ್ಮೆ ಅಂತಾನೆ ಹೇಳ್ಬೋದು ಆ ತರ ಕೆರೆ ಇರೋದು. ಸೊ ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಜಿಲ್ಲಾಡಳಿತ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಯಾಕೆಂದ್ರೆ ನಾನು ಹೇಳಿದ್ರಂತೂ ಆಗಲ್ವೇನೋ, ಅಟ್ಲೀಸ್ಟ್ ಕೈ ಮುಗಿ ಕೇಳ್ಕೊಳೋದ್ರಿಂದನಾದ್ರೂ ಬಂದು ಕೆರೆ ಉಳಿಸ್ಕೊಡ್ಲಿ. ಖಂಡಿತವಾಗಿಯೂ ಈ ರೀತಿ ಮಾಡುವವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಶಿಕ್ಷೆ ಆಗದಿದ್ರೆ ಈ ರೀತಿಯ ಅವ್ಯವಸ್ಥೆ ನಿಲ್ಲುವುದಿಲ್ಲ. ಸ್ವಚ್ಛ ಭಾರತ್ ಅಭಿಯಾನ ಎಲ್ಲ ಕಡೆ ನಡೆಯುತ್ತಿದೆ, ತುಮಕೂರಿನಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಏನು ಇಲ್ವಾ ಸರ್? ಈಗ ಏನಾಗಿದೆ ಅಂದ್ರೆ ಸ್ವಚ್ಛ ಭಾರತ್ ಅನ್ನೋದು ಅವರು ಪೇಪರ್ಗಳಲ್ಲಿ ಬೋರ್ಡ್ ಅಲ್ಲಿ ಬರೆಯೋದಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಂಥವೆಲ್ಲ ಕಣ್ಣಿಗೆ ಕಾಣೋದನ್ನ ಬಿಟ್ಬಿಟ್ಟು ನಾವು ಪೇಪರ್ ಅಲ್ಲಿ ಅಡ್ವರ್ಟೈಸ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತನೂ ಇಂಥದನ್ನ ತಡೆದ್ರೇನೆ ಮೋದಿಯವರ ಮಹತ್ವಾಕಾಂಕ್ಷೆ ಇದು ಯೋಜನೆ ಏನಿದೆ ಸ್ವಚ್ಛ ಭಾರತ್ ಅಂತ ಹೇಳಿ ಅದಕ್ಕೆ ನಾವು ಕೊಡುಗೆ ಕೊಟ್ಟಾಗುತ್ತೆ, ಮತ್ತೆ ಪ್ರಧಾನ ಮಂತ್ರಿ ನಾವು ಬೆಂಬಲಿಸಿದಂಗ ಆಗುತ್ತೆ. ಸುಮ್ನೆ ಬಾಯಲ್ಲಿ ಸ್ವಚ್ಛ ಭಾರತ್ ಅಂತ ಹೇಳೋದಕ್ಕಿಂತ ಇಂಥವನ್ನ ಕೆಲಸಗಳನ್ನ ಅಧಿಕಾರಿ ವರ್ಗದವ್ರು ಮಾಡ್ಬೇಕು. ಸ್ವಚ್ಛತೆಗೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಬಟ್ ಈ ಕೆರೆ ಏನಾಗಿದೆ, ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬೆಳಿಗ್ಗೆ ಇದ್ರೆ ಅದೇ ರೋಡಲ್ಲಿ ಓಡಾಡ್ತಾರೆ. ಹೌದು, ಇದಕ್ಕೆಲ್ಲ ತುಮಕೂರು ಮಹಾನಗರ ಪಾಲಿಕೆ ಉತ್ತರಿಸಬೇಕಲ್ವಾ ಸರ್? ಅವರು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮೋಸ್ಟ್ ಪ್ರಾಬಲಿ ನಿನ್ನೆ ನಾನು ಅದು ಅವ್ರ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದೀನಿ. ನಾನು ಒಂದು ತಮ್ಮ ಇದ್ರಲ್ಲಿ ಒಂದು ನ್ಯೂಸ್ ಮಾಡಿದಾಗ ನಾನು ಅದನ್ನ ಅವ್ರ ಗಮನಕ್ಕೆ ಬರೋ ತರ ನಾನು ಮೆಸೇಜ್ ಹಾಕಿದ್ದೀನಿ. ಬಟ್ ಇನ್ನೂ ಕ್ರಮ ತಗೊಂಡಿಲ್ಲ ಅಂದ್ರೆ ಅದು ನಿರ್ಲಕ್ಷ್ಯ ಅಂತ ಹೇಳ್ಬೋದು ಅಷ್ಟೇನೆ. ತುಮಕೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ. ಮೊನ್ನೆ ತಾನೇ ನಾವು ವರದಿ ಮಾಡಿದ್ವಿ. ಈಗ ನೋಡಿದ್ರೆ ಮರಳೂರು ಕೆರೆಯನ್ನ ಹಾಳು ಮಾಡಿದ್ದಾರೆ. ಏನ್ ಮಾಡ್ತಿದೆ ಈ ಜಿಲ್ಲಾಡಳಿತ? ಸ್ವಲ್ಪ ಈಗ ಆಲ್ರೆಡಿ ನಮ್ದು ಬರಗಾಲ ಆಗ್ಬಿಟ್ಟಿತ್ತು ತುಮಕೂರು. ಈಗ ಸ್ವಲ್ಪ ಮಳೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ನೀರಿದೆ ಅಂತ ಹೇಳಿ ಉಸಿರಾಡೋಂತ ಕಾಲದಲ್ಲಿ ಈಗ ಇರೋ ಕೆರೆನ ನಾವು ಮಲಿನ ಮಾಡ್ಕೊಂಡು ಕುಡಿಯೋ ನೀರಿಲ್ದಂಗ್ ಮಾಡ್ಕೊಳ್ತಾ ಇದೀವಿ. ಮತ್ತೆ ಕುಡಿಯಕ್ಕೆ ಯೋಗ್ಯವಾದ ನೀರಲ್ಲ ಅನ್ನೋ ತರ ಮಾಡ್ಕೊಳ್ಳೋ ಪರಿಸ್ಥಿತಿನ ನಾವೇ ಮಾಡ್ಕೊಳ್ತಾ ಇದೀವಿ ಸಾರ್ವಜನಿಕರು. ಸೊ ಹಾಗಾಗಿ ಜಿಲ್ಲಾಡಳಿತದೊಂದಿಗೆ ನಾನು ಸಾರ್ವಜನಿಕರಿಗೂ ಕಳಕಳಿ ಮನವಿ ಏನು ಅಂದ್ರೆ ಅದು ನಮ್ ಕೆರೆ, ನಾವು ಉಳಿಸ್ಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಆ ಕೆರೆನ ನಾವು ಕೊಡುಗೆ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ನಾನು ಸಾರ್ವಜನಿಕರ ಹತ್ರನು ಕೇಳ್ಕೊಂತೀನಿ. ಈ ತರ ಕೆರೆ, ನದಿ ಮೂಲ ಆಗ್ಬೋದು, ಈ ತರ ಜಲದ ಮೂಲಗಳು, ನದಿ, ಕೆರೆ, ಕಟ್ಟೆ ಇವನ್ನೆಲ್ಲ ಮಲಿನ ಮಾಡದೆ ಅದನ್ನ ಕಾಪಾಡ್ಕೊಳ್ಳೋದು ಸಾರ್ವಜನಿಕರ ಕರ್ತವ್ಯನೂ ಕೂಡ. ಬಟ್ ಇಲ್ಲಿ ಏನಾಗಿದೆ, ಇದನ್ನ ಕಂಟ್ರೋಲ್ ಮಾಡೋದು ಸಂಬಂಧಪಟ್ಟ ಆಡಳಿತಗಳ ಕರ್ತವ್ಯ. ಅವ್ರು ಸ್ಟ್ರಿಕ್ಟ್ ಆಗಿ ಯಾರು ಆಗ್ತಾ ಇದಾರೋ ಅವ್ರಿಗೆ ಫೈನ್ ಹಾಕೋದು, ಬೇರೆ ತರ ಕೇಸ್ಗಳು ಹಾಕಿದ್ರೆ 100% ಯಾರು ಅಲ್ಲಿ ಹಾಕೋದೇ ಇಲ್ಲ. ಸೊ ಇವ್ರ ಬೇಜವಾಬ್ದಾರಿಗೆ ಸಾರ್ವಜನಿಕರು ಅದನ್ನ ಅಡ್ವಾಂಟೇಜ್ ತಗೊಳ್ತಾ ಇದಾರೆ ಅಷ್ಟೇ. ಹೌದು ಸರ್. ಮತ್ತೆ ಅದು ಫೈನ್ ಹಾಕೋಕ್ಕಿಂತ ಮುಂಚೆ ಇವರು ಇದನ್ನು ಕ್ಲೀನ್ ಮಾಡ್ಬೇಕಲ್ಲ ಸರ್? ಅಲ್ಲಿ ಇದ್ರೆ ಮತ್ತೆ ತಂದು ಹಾಕ್ತಾನೆ ಇರ್ತಾರೆ. ಕೆಲಸ ಅದನ್ನ ಆಗ್ಬೇಕು. ಫಸ್ಟ್ ಅಲ್ಲಿ ಕೆಲಸ ಕ್ಲೀನ್ ಆಗ್ಲೇಬೇಕು. ಯಾಕೆಂದ್ರೆ ಆಲ್ರೆಡಿ ವಾಸನೆ ಬರ್ತಾ ಇದೆ. ಅಲ್ಲಿ ಜಲಚರಗಳಿದೆ. ಮತ್ತೆ ಇಲ್ಲಿ ಸುಮಾರು ಹಳ್ಳಿ ಜನ ಅಲ್ಲಿ ಪಶುಪಾಲನೆ ಎಲ್ಲ ಮಾಡ್ತಾ ಇದ್ದಾರೆ, ಹೈನುಗಾರಿಕೆಗೆ. ಸೊ ಆ ಹಸುಗಳು ಆ ನೀರ್ ಕುಡ್ದು ಮತ್ತೆ ಅವಕ್ಕೆ ಆರೋಗ್ಯ ಕೆಡ್ಬೋದು, ಅಥವಾ ಹಾಲಿನ ಮುಖಾಂತರ ಸಾರ್ವಜನಿಕರು ಕುಡ್ದಾಗ ಸಾರ್ವಜನಿಕರಿಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೊದಲು ಇದನ್ನ ಫಸ್ಟ್ ಕ್ಲೀನ್ ಮಾಡ್ಬೇಕು. ಅರ್ಜೆಂಟ್ ಆಗಿ ಆಗ್ಬೇಕಾಗಿರೋ ಕೆಲಸ ಕ್ಲೀನ್ ಆಗ್ಬೇಕು. ನಂತರದಲ್ಲಿ ಆ ಕೆರೆನಲ್ಲೇ ಯಾರು ಆಗ್ದಿರೋ ತರ ದಂಡ ಹಾಕ್ಸೋದಕ್ಕೆ ಒಬ್ರು ನಾನ್ ನೇಮಿಸ್ಲಿ, ಏನ್ ತೊಂದ್ರೆ ಇಲ್ಲ. ಯಾಕೆಂದ್ರೆ ಎಲ್ಲೆಲ್ಲೋ ಅನ್ನೆಸೆಸರಿ ಎಂಪ್ಲಾಯೀಸ್ ಇರೋದಕ್ಕಿಂತನೋ ಇಲ್ಲಿ ಯಾರಿದಾರೋ ಬೀಟ್ ಪೊಲೀಸ್ ಹಾಕ್ತಾರೋ ಅಥವಾ ಸಂಬಂಧಪಟ್ಟ ಇಲಾಖೆ ಸಿಬ್ಬಂದಿನೇ ಹಾಕ್ತಾರೋ ಹಾಕ್ಬಿಟ್ಟು ಅಲ್ಲಿ ಅವ್ರನ್ನ ಶಿಕ್ಷೆ ಗುಡಿಸ್ಪಡಿಸ್ಬೇಕು. ಯಾರು ಕಸ ಇರ್ತಾರೋ ಅಂತವ್ರನ್ನ ಶಿಕ್ಷಿಸ್ಬೇಕು. ಯಾವ ಕೋಳಿ ಅಂಗಡಿಯವ್ರು ಹಾಕ್ತಾರೋ ಅವ್ರ ಲೈಸೆನ್ಸ್ ನೇ ಕ್ಯಾನ್ಸಲ್ ಮಾಡ್ಬೇಕು ಅವ್ರು. ಆತರ ಮಾಡಿ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಅದು ಜಾಸ್ತಿ ಫ್ರೂಟ್ಫುಲ್ ಆಗುತ್ತೆ. ಈ ಏನ್ ನೀವು ಅಭಿಯಾನ ಮಾಡ್ತಿದ್ದೀರೋ ಅದಕ್ಕೆಲ್ಲ ಒಳ್ಳೆ ಅಭಿಯಾನ ಮಾಡ್ತಾ ಇದ್ದೀರಾ. ಸೊ ನಮ್ಗೆ ಹೆಮ್ಮೆ ಇದೆ, ನಮ್ಮ ತುಮಕೂರಿನ ಜನ ಜೊತೆ ಇದೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಈ ಕೆರೆಯ ಹಿನ್ನೆಲೆ ಏನು ಸರ್? ಈ ಕೆರೆಗೆ ಹಲವಾರು ಪಕ್ಷಿಗಳು ವಲಸೆ ಬರ್ತಿತ್ತಂತೆ, ಹೌದಾ ಸರ್? ಹೌದು. ಮುನ್ನ ಏನಾಗ್ತಾ ಇತ್ತು ಅಂದ್ರೆ ಈ ಎತ್ತರವಾದ ಪಕ್ಷಿಗಳು ಈಗ ರೀಸೆಂಟ್ ಆಗಿ ಹೋದ ವರ್ಷನೂ ಸಮೇತ ಮಳೆಗಾಲದಲ್ಲಿ ಯಾವ್ದೋ ಬೇರೆ ರಾಷ್ಟ್ರದ ಕೊಕ್ರೆ ಬಂದಿತ್ತು. ಸೊ ಆತರ ಸುಮಾರು ಈಗ ಜಲಚರಗಳು ಅಂದ್ರೆ ಹಕ್ಕಿಗಳು ಹಾರ್ಕೊಂಡೇ ಬರ್ತಿರ್ತವೆ. ಸೊ ಪಕ್ಷಿಗಳೆಲ್ಲ ಬರ್ತಿರ್ತವೆ. ಸೊ ಹೀಗೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಒಳ್ಳೆ ವಾತಾವರಣ ನಿರ್ಮಿಸಿದ್ರೆ ಮಾತ್ರನೇ ಅವು ಬರ್ತವೆ. ಇಲ್ಲ ಅಂದ್ರೆ ಈ ತರ ವಾತಾವರಣದಲ್ಲಿ ಅವು ಯಾವು ಬರೋದಿಲ್ಲ. ಸೊ ಹಾಗಾಗಿ ಇದು ಕ್ಲೀನ್ ಮಾಡಿದ್ರೆ ಮತ್ತೆ ಇನ್ನೊಂದೇನು ಅಂದ್ರೆ ಈ ಕೆರೆ ತುಂಬಾ ಮಧ್ಯದಲ್ಲಿ ಇರೋದ್ರಿಂದ ಇದನ್ನ ಪ್ರವಾಸಿಗೆ ತಾಣವಾಗೂ ಅಭಿವೃದ್ಧಿ ಮಾಡ್ಬೋದು. ಬೋಟಿಂಗು ಆತರ ಎಲ್ಲಾ ಮಾಡ್ಬೋದು.
ಬಟ್ ಏನಕ್ಕೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದಿಕ್ಕೂ, ಯಾಕೆಂದ್ರೆ ತುಮಕೂರು ಸರೌಂಡಿಂಗು ದೇವರಾಯನ ದುರ್ಗ ಇದೆ, ಮತ್ತೆ ನಾಮದ ಚಿಲುಮೆ, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ, ಈ ತರ ಒಳ್ಳೊಳ್ಳೆ ಪ್ಲೇಸ್, ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಮತ್ತೆ ಇದು ಕೆರೆ ಮೇಲೆ ಹೋಗ್ಬೇಕು, ಕೈದಾಳ ಚೆನ್ನಕೇಶವ ಟೆಂಪಲ್ಗೆ. ಸೊ ಅದು ಹೊಯ್ಸಳರ ಕಾಲದ ಒಂದು ದೇವಸ್ಥಾನ. ಸೊ ಈ ಕೆರೆ ಇಂಪ್ರೂವ್ ಮಾಡೋದ್ರಿಂದ ಇದನ್ನ ಟೂರಿಸಂ ಆಗಿ ಅಭಿವೃದ್ಧಿ ಮಾಡಿದ್ರೆ ಅಲ್ಲಿ ಕೈದಾಳಕ್ ಬರೋರು ಏನ್ ಮಾಡ್ತಾರೆ, ಇಲ್ಲಿ ವಿಹಾರಕ್ಕೆ ಬರ್ಬೋದು, ದೋಣಿ ವಿಹಾರ ಆತರ ಎಲ್ಲ ಮಾಡ್ಬೋದು. ಗೇಮ್ಸ್ ಎಲ್ಲ ಮಾಡಿದ್ರೆ ಈ ಕೆರೆನೂ ಉಳ್ದಾಗ ಆಗುತ್ತೆ, ಕೆರೆ ನೈರ್ಮಲ್ಯನೂ ಕಾಪಾಡ್ದಾಗ ಆಗುತ್ತೆ, ಜೊತೆನಲ್ಲಿ ನಾವು ಕೆರೆನ ಉಳಿಸ್ಕೊಂಡಂಗ ಆಗುತ್ತೆ. ಹೌದು. ಈ ಕೆರೆ ಎಲ್ಲಿ ಬರುತ್ತೆ ಸರ್? ಹೈವೇ ಪಕ್ಕದಲ್ಲಿ ಬಂದಾಗೆ ಕಾಣಿಸ್ತಿದೆ ಸರ್. ಹೈವೇ ಅಟ್ಯಾಚ್ಡ್, ಕುಣಿಗಲ್ ತುಮಕೂರು ಆ ರಾಜ್ಯ ಹೆದ್ದಾರಿ, ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಅವೆರಡಕ್ಕೂ ಹೊಂದ್ಕೊಂಡಂತಾನೆ ಈ ಕೆರೆ ಇದೆ. ಆದ್ರೂ ಈ ಹೆದ್ದಾರಿಯಲ್ಲಿ ಹೋಗುವಾಗ ರಾಜಕಾರಣಿಗಳು ಇರ್ಬಹುದು, ಅಧಿಕಾರಿಗಳಿರ್ಬೋದು, ಈ ಕೆರೆಯನ್ನು ನೋಡ್ತಾನೆ ಹೋಗ್ತಿರ್ತಾರೆ ಏನು? ಅದೇ ನೋಡ್ಕೊಂಡೇ ಹೋಗ್ಬೇಕಲ್ಲ, ಕಣ್ ಮುಚ್ಕೊಂಡಂತೂ ಹೋಗೋದಿಕ್ ಆಗೋದಿಲ್ಲ. ಬಟ್ ಏನಕ್ಕೆ ಅಂದ್ರೆ ನಮ್ಗೆ ಯಾಕೆ ಅನ್ನೋದೇನಾದ್ರೂ ಮನಸ್ಸಲ್ಲಿ ಭಾವನೆ ಇದೆಯನ್ನೋ ಗೊತ್ತಿಲ್ಲ. ನಮ್ಗೆ ಯಾಕೆ ಅಂತ ಅನ್ಕೊಂಡ್ರೆ ಆಗುತ್ತೆ ಸರ್, ಅವರ ಕರ್ತವ್ಯ ಅಲ್ವಾ ಸರ್? ಹೌದು, ಅದೇ ನಮ್ಗೆ ಯಾಕೆ ಅನ್ನೋ ಭಾವನೆ ಹೋಗ್ಲಿ ಅಂತಾನೆ ನೀವೊಂದು ಒಳ್ಳೆ ಅಭಿಯಾನ ಮಾಡಿದೀರಾ. ಈ ಮುಖಾಂತರನಾದ್ರೂನು ಆ ಕೆರೆನ ಆದಷ್ಟು ಬೇಗ ಏನು ಕಸ ಇದೆಯೋ ಅದನ್ನೆಲ್ಲ ತೆಗೆದು ಅದು ಒಳ್ಳೆ ಉತ್ತಮವಾದ ಸ್ವಚ್ಛವಾದ ನೀರಿನಿಂದ ಕೂಡಿರೋಂತ ಕೆರೆ ಮಾಡಿ ಅಲ್ಲಿರೋ ಜಲಚರಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು. ಕಸ ಇದೆಯೋ ಅದನ್ನ ಅಷ್ಟು ಕ್ಲೀನ್ ಮಾಡಿ ಒಂದು ನಾಗರಿಕರಿಗೆ ಕೊಡುಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡೆ. ಈ ಕೆರೆಯಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗಿದೆಯಾ? ಮತ್ತೆ ಈ ಕೆರೆ ಬೋರ್ವೆಲ್ಗೆ ಅಟ್ಯಾಚ್ ಆಗಿದೆ ಅಂತೆ ಸರ್? ಹೌದು, ಈಗ ಏನಾಗಿದೆ ಅಂದ್ರೆ ಇಲ್ಲಿ ತ್ಯಾಜ್ಯ ಎಸಿತಾರೆ. ತ್ಯಾಜ್ಯ ಎಸೆಯೋದ್ರಿಂದ ಏನಾಗುತ್ತೆ, ಅಲ್ಲಿ ನೀರ್ ಮಲಿನ ಆಗುತ್ತೆ, ಅಲ್ಲಿ ಸೊಳ್ಳೆಗಳು ಬೆಳೆಯುತ್ತೆ. ಮತ್ತೆ ಇದ್ರ ಮೇಲೆ ಕೊಳತು ಮಾಂಸದ ಮೇಲೆ ಇದು ನೊಣಗಳೆಲ್ಲ ಕುಂತ್ಕೊಂಡು ಏನಾಗುತ್ತೆ, ನಾವು ಈ ಆಹಾರದಲ್ಲಿ ಬಂದೇ ಬರುತ್ತೆ. ಆಹಾರ ಏನು ಆ ರೋಡ್ ಅಡ್ಜಸ್ಟೆಂಟ್ ಹೋಟೆಲ್ಸ್ ಇದೆಯೋ ಅದ್ರ ಮೇಲೆ ಕುಂತ್ಕೊಳ್ಳುತ್ತೆ. ಸೊ ಇದರಿಂದ ಸಾಂಕ್ರಾಮಿಕ ರೋಗ ಬರ್ಬೋದು, ಸೊಳ್ಳೆಗಳು ಜಾಸ್ತಿಯಾಗಿ ಮಲೇರಿಯಾ ಅಂತ ರೋಗಗಳೂ ಬರ್ಬೋದು ಮುಂದೆ. ಓಕೆ, ಇಷ್ಟರವರೆಗೆ ಶಿವಕುಮಾರ್ ಮೇಷ್ಟ್ರಮನೆಯವರು ಮರಳೂರು ಕೆರೆಯ ಸಮಸ್ಯೆಯ ಬಗ್ಗೆ ಮಾತನಾಡಿದ್ದಾರೆ. ಈ ಕೆರೆಯ ಸಮಸ್ಯೆಗೆ ಪರಿಹಾರ ಸಿಗಲಿ ಎಂಬುದೇ ನಮ್ಮ ತುಮಕೂರಿನ ಆಶಯ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು.